ಸೊಲ್ಮೆಲು ನಮ್ಮ ಕುಡ್ಲಾತುಡು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಭಾರತದ ನೆರೆಕರೆ ರಾಷ್ಟ್ರ ಮ್ಯಾನ್ಮಾರ್, ಥಾಯ್ಲೆಂಡ್, ಬಾಂಗ್ಲಾಡ್ ಶುಕ್ರವಾರ ಬಲವಾದ ಭೂಮಿ ನಡ್ಗಿನೇಡ್ದವ್ರ ಪಾಕ ಕಟ್ವಣಲು ನೆಲಸಮ ಆದು ಭಾರಿ ನಷ್ಟ ಉಂಡಾತಡು. 150 ಹೆಚ್ಚು ಜನ ಜೀವ ಕಳೆಯೊಂದು 80 ಹೆಚ್ಚು ಜನಕ್ಲಿಗೆ ಪಿಟ್ಟಾಯಿನ ಬಗೆಟ್ ವರದಿಯಾತಡು. ಮ್ಯಾನ್ಮಾರ್, ಥಾಯ್ಲೆಂಡ್, ಬಾಂಗ್ಲಾದೇಶಡು ಶುಕ್ರವಾರ ಭೂಮಿ ಜೋರು ನಡಗದು ಪಾಕ ಕಟ್ವಣಲು ಮಗರ್ದಂಡು. 150 ಹೆಚ್ಚು ಜನ ಜೀವ ಕಳೆಯೊಂದು 80 ಹೆಚ್ಚು ಜನಕ್ಲಿಗೆ ಪಿಟ್ಟಾಯಿನ ಬಗೆಟ್ ವರದಿಯಾತಂಡು. ಮ್ಯಾನ್ಮಾರ್ ನಡುಭಾಗಡು 7.7 ದಾತು ಭೂಕಂಪದ ರಭಸ ಇತ್ತಿನ ಬಗೆಟ್ ರಿಕ್ಟರ್ ಅಳ್ತಿಡು ತೆರೆದು ಬೈದಂಡು. ಬಾಂಗ್ಲಾದೇಶಡು ಒಂದು 7.3 ತಾತು ತೋಜದಂಡು. ಬ್ಯಾಂಕಾಕಡ್ ಕಟ್ಟೊಂದಿತ್ತಿನ ಮುಪ್ಪ ಮಾಳಿಗೆದ ಕಟ್ಟುಣ ಮಗರ್ದು ಐತ ಅಡಿಟ್ 43 ಜನ ಬೆನ್ಪುನ ಕುಲ್ತಿ ಕಲ್ದೇರು ರಕ್ಷಣಾ ಕಾರ್ಯ ನಡೆತಂದುಂಡು. ಮ್ಯಾನ್ಮಾರ್ಡ್ ಪೆಟ್ಟಾಯಿ ನಕ್ಲಿನ 1,000 ಹಾಸಿಗೆಲಿನ ಆಸ್ಪತ್ರೆಗೆ ಸಾಗಾದ ಮರ್ದ ಒದಗಾಂದುಂಡು ಸರ್ಕಾರಿ ಅಧಿಕಾರಿಗಳು ತೆರಿಪಾದಿರು. ಮ್ಯಾನ್ಮಾರ್ಡ್ ಸಂಕ ಒಂಜಿ ಮಗರ್ದಂಡು. ಭೂಮಿ ನಡಗದಿನ ಕೇಂದ್ರ ಬೊಟ್ಟ ಸಾಂಗಾಯಿಂದು ನಗರದ ವಾಯುವ್ಯ 14 ಕಿಲೋಮೀಟರ್ ಬೊಕ್ಕ 10 ಕಿಲೋಮೀಟರ್ ಗುಂಡಿಡು ಉಂಡೊಂದು ಯುನೈಟೆಡ್ ಸ್ಟೇಟ್ಸ್ ಜಿಯೋಲಾಜಿಕಲ್ ಸರ್ವೆ ಮಾಹಿತಿ ಕೊಡ್ತುಂಡು. ಬ್ಯಾಂಕಾಕ್ ಪ್ರದೇಶದ 17 ಲಕ್ಷದ ಹೆಚ್ಚು ಜನ ದಿಂಜ ಮಾಳಿಗೆದ ಕಟ್ವೊಂಡಲಿಡು ವಾಸ ಮಲ್ತೊಂದುಲೇರು. ಭೂಮಿ ನಡ್ಗನಗ ಕಟ್ವೊಂಡೊಡಿತ್ತಿನ ಜನಕ್ಕಲು ಬಲಿತೊಂದು ಪಿದೈ ಬೈದೆರು. ಬಡಕಾಯಿ ಬ್ಯಾಂಕಾಕ್ದ ತಿರ್ಗಾಟ ತಾಣ ಚಿಯಾಂಗ್ ಮಾಯ್ ಚೀನಾ ದೇಶದ ನೈಋತ್ಯ ಯುನ್ನಾನಡ್ಲ ಭೂಮಿ ನಡಗದಿನ ಅನುಭವ ಆತಂಡು. ಮೇಘಾಲಯ ಸೇರ್ನಂಚ ಭಾರತದ ಈಶಾನ್ಯದ ರಾಜ್ಯಲೆಡ್ ಭೂಮಿ ನಡಗದಿನ ಅನುಭವ ಆಯ್ನ ಬಗೆಟ್ ವರದಿ ಆತಂಡು. ಹೈಡ್ರೋವೀಡ್ ಗಾಂಜಾ ಬೊಕ್ಕ ಚರಸ್ ಮಾರೊಂದಿತ್ತಿನ ಇರುವೇರು ಜವಣೇರಿನ ಕುಡ್ಲದ ಸಿಸಿಬಿ ಪೊಲೀಸರು ಪತ್ತಿದರು. ನಗರಡು ಬರವು ಕಲ್ಪನಕ್ಲೆಗೆ ಬೊಕ್ಕ ಸಾರ್ವಜನಿಕರಿಗೆ ಒಂದಿನ ಒದಗಾಯರ ಪ್ರಯತ್ನ ಮಲ್ತೊಂದು ಪುನಗ ಅಕ್ಲೇನು ಪತ್ತಿದರು. ಕುಡ್ಲ ನಗರಡು ಸಾರ್ವಜನಿಕರಿಗೆ ಬೊಕ್ಕ ಬರವು ಕಲ್ಪನಕ್ಲಿಗೆ ಅಮಲು ವಸ್ತು ಒದಗಾಯರ ಪ್ರಯತ್ನ ಮಲ್ತೊಂದು ಪುನಗ ಇರುವೇರು ಜವಣೇರಿನ ಕುಡ್ಲದ ಸಿಸಿಬಿ ಪೊಲೀಸರು ಪತ್ತಿದರು. ಹೈಡ್ರೋವೀಡ್ ಗಾಂಜಾ ಬೊಕ್ಕ ಚರಸ್ ಮಾರೊಂದು ಪುನಗ ಮೊಕಲು ಪೊಲೀಸರಿನ ಬಲೆಕ ಬೂರ್ತೆರು. ಬೆಂಗಳೂರುಡ್ದು ತರ್ಪುಡಾದು ಕುಡ್ಲಡ್ ಒಂದೇನು ಮಾರೊಂದಿತ್ತೇರು. ಆರೋಪಿಲಾಯ್ನ ತೈಸೀರ್ ಇಸ್ಮಾಯಿಲ್ ಹುಸೇನ್ ಬೊಕ್ಕ ರಾಯ್ಸ್ಟನ್ ಕ್ಲೇವಿಯರ್ ಲೋಬೋ ಇರುವೆರ್ಲ 22 ವರ್ಷ ಪ್ರಾಯದಕಲ ಆದುಲ್ಲೇರು. ಹೊರಡ್ದೊರನೆ ಶ್ರೀಮಂತರಾಪುನ ಶ್ರೀಮಂತಿಕೆದ ಬದುಕ ಸಾಗವನ ಉದ್ದೇಶಡು ಇರುವೆರ್ಲ ಈ ದಂಧೆಗೆ ಕಾರ್ದಿತ್ತೇರು. ಅಮಲು ವಸ್ತು ಒದಗಾವನ ಅಕ್ಲಿನ ಸಂಪರ್ಕ ಮಲ್ತೊಂದು ಕಾಸ್ ಪಾಡ್ದು ಅಕ್ಲಿನ ನೆಟ್ವರ್ಕ್ ಪುನ ವಿದ್ಯಾರ್ಥಿಗಳಿಗೆ ಒದಗಾವನ ಪ್ರಯತ್ನ ನಡಪಾದಿರು. ಈ ಬಗೆಟ್ ನಿಘಂಟದ ಮಾಹಿತಿ ದಿಕ್ನ ಸಿಸಿಬಿ ಪೊಲೀಸರು ಆರೋಪಿಲೇನ ಇರುವೆರೆಲ್ನ ಪತ್ತದು 1 ಲಕ್ಷ ರೂಪಾಯಿ ಬೆಲೆತ ಡ್ರಗ್ಸ್ ಸ್ವಾಧೀನಗುದೆ ತೊಂದೆರು. ಪಿಲಿಕುಲ ಜೈವಿಕ ಉದ್ಯಾನವನ ಮುರ್ಗ ಪಕ್ಕಿಲೆಗೆ ಅನುಕೂಲ ಆದಿಜ್ಜಿ ಮುರ್ಗೋಲೆಗೆ ಅಪಾಯ ಉಂಡೊಂದು ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ದೂರ್ದುಂಡು. ಮುರ್ಗಾಲಯನು ತತ್ಕಾಲಗು ಮುಚ್ಚೊಡೊಂದು ಒತ್ತಾಯ ಮಲ್ತಿದೆರು. ಅಪರೂಪದ ಬೊಕ್ಕ ಅಲಿಪುನ ಅರುಟು ಪುನಃ ಮುರ್ಗಪಕ್ಕಿ ಬೊಕ್ಕ ಪರಪುನ ಜೀವಲೆನು ರಕ್ಷಣೆ ಮಲ್ತೊಂದು ಪುನಃ ಪಿಲಿಕುಲ ಜೈವಿಕ ಉದ್ಯಾನವನಕ್ಕೂ ಕಷ್ಟ ಎದುರಾತಂಡು. ಮುಲ್ಪದ ಮುರ್ಗಾಲಯ ಮುರ್ಗೊಲೆಗ ಅನುಕೂಲ ಆದುಂಡೊಂದು ಪಂಡದಿತ್ತಂಡಲ ಇತ್ತೆ ಅವೇ ವಿಚಾರಡು ಪಿಲೆ ಪಾತಿರ ಕೇಂದ್ರ ಬೈದಂಡು. ಪಿಲಿಕುಲೊಟು ನಿಯಮ ಮೀರೊಂದಿತ್ತದು ತೂವೊನ್ನಲ ಸರಿ ಇಜ್ಜೆಂದು ದೂರ್ದುಂಡು. ಅಂಚಾದ ಮುಲ್ಪದ ಮುರ್ಗೊಲೆಗ ಅಪಾಯ ಉಂಡೊಂದು ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ದೂರ್ದುಂಡು. ಈ ಬಗೆಟ್ ಸಾರ್ವಜನಿಕ ಎಡ್ಡೆಪ್ಪದ ಅರ್ಜಿನು ಹೈಕೋರ್ಟ್ಗೂ ಪಾಡ್ದು ವಿಚಾರಣೆ ಆಪು ನಡೆಮುಟ್ಟ ಮುರ್ಗಾಲಯನು ತತ್ಕಾಲಗೂ ಮುಚ್ಚರ ಒತ್ತಾಯ ಮಲ್ತದಂಡು. ಕಾಡು ಜೀವ ರಕ್ಷಣೆ ಉಮೇದು ಉಪ್ಪುನ ಭುವನ್ ಬೊಕ್ಕ ಹೈಕೋರ್ಟ್ ವಕೀಲರು ಅಶ್ವಿನ್ ಜಾಯ್ಸ್ಟನ್ ಕುಟೀನೋ ಪನ್ಪುನಕುಲು ಪಿಲಿಕುಲಡ ಅಧ್ಯಯನ ನಡಪಾದಿತ್ತೇರು. ಈ ಪೊರ್ತುಡು ಮುಲ್ಪ ಮುರ್ಗುಲೆನ ಗೂಡು ಕೇಂದ್ರ ಮುರ್ಗಾಲಯ ಪ್ರಾಧಿಕಾರ ತೆರಿಪಾಯಿನ ನಿಯಮಗೂ ಸರಿಯಾದ ಇಜ್ಜಿಂದು ಸಂಶಯ ತೋಜಾದ ಮಾಹಿತಿ ಹಕ್ಕಡು ದಾಖಲೆ ಕೇಂದಿತ್ತೇರು. ಆಂಡ ಈ ದಾಖಲೆನ ಮುರ್ಗಾಲಯ ಪ್ರಾಧಿಕಾರ ಮುಖ್ಯ ಕಾಡು ಜೀವ ವಾರ್ಡನ್ ಕಾಡು ಇಲಾಖೆ ಪ್ರಧಾನ ಸಂರಕ್ಷಣದ ಅಧಿಕಾರಿ ಆಫೀಸ್ ಒದಗಾದಿ ಇಜ್ಜಾಂಡ್ ಅಂಚಾದ ಹೈಕೋರ್ಟ್ಗೆ ಪೋದು ಮುರ್ಗಾಲಯನು ತತ್ಕಾಲಗು ಮುಚ್ಚರೆ ಒತ್ತಾಯ ಮಲ್ತಿದೆರು. ರಾಜ್ಯದೋರ್ಮೆಡು ದಿವೋನ ನಂದಿ ರಥಯಾತ್ರೆ ಶುಕ್ರವಾರ ಕುಡ್ಲ ನಗರಗೂ ಬೈದಂಡು. ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾನ ಟ್ರಸ್ಟ್ದ ಭಕ್ತಿ ಭೂಷಣ ದಾಸ್, ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಪ್ವೆಲ್ ಇಂಚ ನಾಯಕರು ಪಂಪ್ವೆಲ್ಡ್ ನಂದಿ ರಥಯಾತ್ರೆಯನ್ನು ಎದ್ಕೊಂಡೆರು.
ರಾಜದೂರ್ಮೇಡು ದೀವನ್ನ ನಂದಿ ರಥಯಾತ್ರೆ ಶುಕ್ರವಾರ ಕುಡ್ಲನಗರಗೂ ಪೊಗ್ಗುದುಂಡು ಪಂಪೆಲಡು ರಥಯಾತ್ರೆನಿ ಎತ್ಕೊಂಡಿರು ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ದ ಭಕ್ತಿ ಭೂಷಣ್ ದಾಸ್ ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಜೊತೆ ಕಾರ್ಯಂತರು ಶರಣ್ ಪಂಪೆಲ್ ಸೇರಿನಂಚ ಪಾಕಜನ ನಾಯಕಿರು ಈ ಪೊರ್ತುಡಿತ್ತಿರು ಬಂಟ್ವಾಳ ತಾಲೂಕದ ಪುರಾಲು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ್ದು 2024 ಡಿಸೆಂಬರ್ 31ಕ್ಕೆ ಶುರುವಾದಿತ್ತಿನ ಸೊನ್ಪ ದಿನದ ರಥಯಾತ್ರೆ ರಾಜ್ಯದ ಹೆಚ್ಚಿನ ತಾಲೂಕುಗಳಿಗೆ ಪೊಗ್ಗುದುಂಡು ಮಾರ್ಚ್ 14ಕ್ಕೆ ಸುಳ್ಳೆಡೆ ಆದ ದಕ್ಷಿಣ ಕನ್ನಡ ಜಿಲ್ಲೆಗೆ ಪೊಗ್ಗುದು ಬೇತೆ ಬೇತೆ ಕಡೆಗೆ ಪೋದು ಶುಕ್ರವಾರ ಕುಡ್ಲ ಮುಟ್ಟುದಳು ಕುಡ್ಲಡು ವರ್ಮ ದಿನ ಸಂಚಾರ ಮಲ್ಪರೆ ಇತ್ತದು ಏಪ್ರಿಲ್ ಆಜಕ ಕದ್ರ ಮೈದಾನಡು ಮುಗಿತಲ ಆಪುಂಡು ಕೈಕಂಜಲಿನ ದೇಶದ ಜಾತಿನ ರಕ್ಷಣೆ ಮಲ್ಪನವು ಈ ರಥಯಾತ್ರೆದ ಉದ್ದೇಶ ಆದಿತ್ತದು ಆಯ್ತ ರಕ್ಷಣೆ ಆವುಡುಂದಾಂಡ ನಂದಿಲಿನ ರಕ್ಷಣೆಲ ಆವುಡಾತಂಡು ಅಂಚಾದ ಈ ಸರ್ತಿ ನಂದಿ ರಥಯಾತ್ರೆ ನಡಪಾದಂಡು ಪೂಜ್ಯ ದೇವತೆ ನಿನ್ನಲೆಲೆ ಶಿವಾಲಯ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದುವಾಲಯ ಸನಾತನ ಹಿಂದೂ ಧರ್ಮಕ್ಕೆ ಗೋ ಮಾತಾ. ನಮ್ಮ ದೇಶಿ ತಳಿಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮ. ದೇಶಿ ತಳಿಗಳು ಬದುಕಬೇಕಾದ್ರೆ ದೇಶಿ ನಂದಿಗಳು ಕೂಡ ಬದುಕಬೇಕು. ಅದಕ್ಕೆ ಬೇಕಾಗಿ ಈ ಸಲ ವಿಶೇಷವಾಗಿ ನಂದಿಯ ರಥಯಾತ್ರೆಯನ್ನು ಮಾಡಿದ್ದೇವೆ. ಈ ನಂದಿ ರಥಯಾತ್ರೆಯು 90 ದಿವಸಗಳು ಇಡೀ ರಾಜ್ಯದಲ್ಲಿ ಸಂಚರಿಸಿ ಅನೇಕ ಕಡೆ ಅಭೂತಪೂರ್ವ ಯಶಸ್ಸುಗಳನ್ನು ಸಾಧಿಸಿ 2,000 ರಿಂದ 3,000 5,000 ಜನ ಕೂಡ ಸೇರಿದ ಉದಾಹರಣೆಗಳಿವೆ. ನಾಡ್ದು ಸಮಾರೋಪ ಸಮಾರಂಭ 5 ತಾರೀಕಿಗೆ ಇದೆ, ಶನಿವಾರ, ಬರುವ ಶನಿವಾರ 5 ತಾರೀಕಿಗೆ ಸಮಾರೋಪ ಸಮಾರಂಭ ಮಂಗಳೂರಿನಲ್ಲಿ ಅದ್ದೂರಿಯಾಗಿ ಹಿಂದೂ ಸಮಾಜೋತ್ಸವದ ರೀತಿಯಲ್ಲಿ ನಡೆಯಲಿಕ್ಕಿದೆ. ಸುಮಾರು 10 ರಿಂದ 15 ಸಾವಿರ ಜನ 3:30 ಗಂಟೆಗೆ ನಾವು ಜ್ಯೋತಿಯಲ್ಲಿ ಸೇರಿ ಅಲ್ಲಿಂದ ಮೆರವಣಿಗೆ ಕದ್ರಿ ಮೈದಾನಕ್ಕೆ ತೆರಳಿ ಕದ್ರಿ ಮೈದಾನದಲ್ಲಿ ಬೃಹತ್ ಸಾರ್ವಜನಿಕ ಸಭೆ ಕೂಡ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ 108 ಭಜನಾ ಮಂದಿರಗಳು ಭಾಗವಹಿಸಲಿಕ್ಕಿವೆ. ಮಾತ್ರವಲ್ಲ, ವಿವಿಧ ಟ್ಯಾಬ್ಲೆಗಳು, ಸಂಘ ಸಂಸ್ಥೆಗಳು ಎಲ್ಲ ಭಾಗವಹಿಸಿ ಈ ಅನೇಕ ಜನ ಗೋಭಕ್ತರು ಭಾಗವಹಿಸ್ತಾರೆ. ಇವತ್ತು ಮಂಗಳೂರಿನ ಪಂಪೆಲ್ನಲ್ಲಿ ನಾವು ಇವತ್ತು ಆತ್ಮೀಯವಾಗಿ ಇದನ್ನು ಸ್ವಾಗತಿಸಿದ್ದೇವೆ. ಮುಂದೆ 9 ದಿವಸಗಳ ಕಾಲ ಇಡೀ ಮಂಗಳೂರು ನಗರದಾದ್ಯಂತ ಇದು ಸಂಚರಿಸಿ ನಾಡ್ದು 29ನೇ ತಾರೀಕು 5ನೇ ತಾರೀಕು ಒಂದು ಬೃಹತ್ತಾದಂಥ ಸಮಾವೇಶದ ಮುಖಾಂತರ ಈ ರಥಯಾತ್ರೆಯ ನಂದಿ ರಥಯಾತ್ರೆಯ ಸಮಾರೋಪಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ನಾನು ಶುಭಾಶಯವನ್ನು ಕೋರುತ್ತಾ ನಾಡ್ದಿನ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಅದಕ್ಕೋಸ್ಕರ ನಾಡ್ದಿನ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಆ ಭವ್ಯವಾದಂತಹ ಶೋಭಾಯಾತ್ರೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಲಕ್ಷಾಂತರ ಜನ, ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರ ಹತ್ರನೂ ವಿನಂತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಇದ್ದೇನೆ. ರಂಜಾನ್ ಪಾಸದಲ್ಲಿ ಕುಡ್ಲದ ಅಲ್ ಕಸ್ವಾ ಫ್ರೆಂಡ್ಸ್ ಚಾರಿಟಿ ಸೇವಾ ತಂಡ ಸಾಮೂಹಿಕ ಇಫ್ತಾರ್ ದಿವೊಂದುಡು ನಿಚ್ಚಲ ಸಮಾಜದ ಬೇತೆ ಬೇತೆ ವರ್ಗುಲಿನ ಜನಕ್ಲಿನ ಒಟ್ಟುಗೂ ಇಫ್ತಾರ್ ನಡಪವನ ಅಲ್ ಕಸ್ವಾ ಫ್ರೆಂಡ್ಸ್ ಪಾಸದ 20 ದಿನ ಪೌರ ಕಾರ್ಮಿಕರನ ಒಟ್ಟುಗೂ ಇಫ್ತಾರ್ ಕೂಟ ನಡಪಾಂಡು. ರಂಜಾನ್ ಪಾಸದಲ್ಲಿ ಕುಡ್ಲದ ಅಲ್ ಕಸ್ವಾ ಫ್ರೆಂಡ್ಸ್ ಚಾರಿಟಿ ಸೇವಾ ತಂಡ ನಿಚ್ಚಲ ಸಮಾಜದ ಬೇತೆ ಬೇತೆ ವರ್ಗುಲಿನ ಒಟ್ಟುಗೂ ಇಫ್ತಾರ್ ಕೂಟ ನಡಪಾವನುಂಡು. ಪಾಸದ 20ನೇ ದಿನ ವಿಶೇಷವಾದ ಪೌರ ಕಾರ್ಮಿಕರಿಗಾದ ಇಫ್ತಾರ್ ಕೂಟ ನಡಪಾಂಡು. ಕಾರ್ಯಕ್ರಮ ಸಂಯೋಜಕರು ಜನಪರ ಪೊರುಂಬಾಟದಾರ ಬಿಕೆ ಇಮ್ತಿಯಾಜಿರ್ನ ದುಂಬಾಳ್ತಿಡು 100 ಮಿಕ್ಕದ ಪೌರ ಕಾರ್ಮಿಕರು ಇಫ್ತಾರ್ ಪಾಲ್ದೆತ್ತೊಂಡಿರು. ಪೌರ ಕಾರ್ಮಿಕರು ನಿಚ್ಚ ನಗರ ನಿರ್ಮಲ ಮಲ್ಪನ ಕಾರಣೊಡ್ದು ನಗರದ ಜನ ಆರೋಗ್ಯವಾದುಲ್ಲೆರು. ದೊಂಬು ಬರ್ಸಂದ್ ಗಣ್ಣಿಯೇ ಮಲ್ಪಂದ ಜನಕ್ಲಿಗಾದ ಬೆನ್ಪುನ ಈ ಜನಕ್ಕೂ ನಮ್ಮ ಸಮಾಜದ ಅಂಗವಾದುಲ್ಲೆರು. ಆಕ್ಲೇನು ಇಫ್ತಾರಗಳೆತ್ತದು ಪ್ರೀತಿ ಪಟ್ಟುನೇತ ಒಟ್ಟುಗೂ ಜನಕ್ಲಿಗ ಸಂದೇಶ ಕೊರ್ಪುನ ಕೆಲಸ ಮಲ್ತದಂಡು. ಅಲ್ ಕಸ್ವಾ ಫ್ರೆಂಡ್ಸ್ ಚಾರಿಟಿ ಸೇವಾ ಕೂಟದ ಗುರ್ಕಾರ್ಯರು ನಜೀರ್ ಕುದ್ರೋಳಿ ಪೌರ ಕಾರ್ಮಿಕರಿಗೂ ಶಾಲ್ ಪಾಡ್ದು ಮರ್ಯಾದೆ ಮಲ್ತೆರು. ಮಂಗಳೂರಿನ ಜನರಿಗಾಗಿ ಆ ಒಂದು ಸ್ವಚ್ಛತೆಯನ್ನ ಕಾಪಾಡುವಂತಹ ಸ್ವಚ್ಛತೆಯ ಕಾರ್ಯಕರ್ತರು ಇವತ್ತು ಪೌರ ಕಾರ್ಮಿಕರಂತ ಕರೆಯುವಂತಹ ಸ್ವಚ್ಛತಾ ಕಾರ್ಯಕರ್ತರು ಇಂದಿನ ವಿಶೇಷ ಅತಿಥಿಗಳಾಗಿ ನಾವು ಕರೆದು ಅವರ ಜೊತೆಯಲ್ಲಿ ಇಫ್ತಾರ್ ಮಾಡುವಂತಹ ತೀರ್ಮಾನವನ್ನ ಅಲ್ ಕಸ್ವಾ ಫ್ರೆಂಡ್ಸ್ ಮಾಡಿದೆ. ಯಾಕಂತ ಹೇಳಿದ್ರೆ ಈ ಸಮಾಜ ಅಂದ್ರೆ ನಮ್ಮ ಕಸಗುಡಿಸುವಂತಹ
ಮಂಗಳೂರನ್ನ ಸ್ವಚ್ಛವಾಗಿಡುವಂತಹ ಪೌರ ಕಾರ್ಮಿಕರನ್ನ ಹೊರತಾಗಿ ಈ ಸಮಾಜ ಪರಿಪೂರ್ಣ ಆಗುವುದಿಲ್ಲ. ಪ್ರತಿದಿನದ ದೈನಂದಿನ ಚಟುವಟಿಕೆ ಆರಂಭ ಆಗುವುದು ಈ ಎಲ್ಲ ನಮ್ಮ ಪೌರ ಕಾರ್ಮಿಕ ಬಂಧುಗಳಿಂದಾಗಿ. ಅವರು ಬೆಳಿಗ್ಗೆ ಎದ್ದು ಕಸ ಗುಡಿಸಿ ಸ್ವಚ್ಛ ಮಾಡಿ ಮಂಗಳೂರಿನ ಅಂದ ಚಂದಕ್ಕೆ ಇವತ್ತು ಸ್ಮಾರ್ಟ್ ಸಿಟಿ ಅಂತ ಕರೆದ್ರೆ ನಮ್ಮ ಸ್ಮಾರ್ಟ್ ಸಿಟಿ ಯಾವತ್ತೂ ಬೇಕಾದರೂ ಗಾರ್ಬೇಜ್ ಸಿಟಿ ಆಗ್ಬೋದು. ನಮ್ಮ ಪೌರ ಕಾರ್ಮಿಕರು ಇಲ್ಲದಿದ್ರೆ ಯಾವತ್ತೂ ಕೂಡ ಆ ಒಂದು ನಗರದ ಶುಚಿತ್ವವನ್ನ ಸ್ವಚ್ಛಂದತೆಯನ್ನ ಇವತ್ತು ಒಳ್ಳೆ ರೀತಿಯಲ್ಲಿ ಕಾಪಾಡ್ತಾ ಬರತಕ್ಕಂಥವರು ನಮ್ಮ ಪೌರ ಕಾರ್ಮಿಕ ಬಂಧುಗಳು. ಅವರನ್ನ ಇವತ್ತು ಗುರುತಿಸಿ ಅವರಿಗೂ ಕೂಡ ಒಂದು ವೇದಿಕೆಯನ್ನ ಕಲ್ಪಿಸಿ ಅವರ ಮೂಲಕ ಇವತ್ತು ಇಫ್ತಾರ್ನ ನಾವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ 10ನೇ ವರ್ಷದ ದಶಮ ಸಂಭ್ರಮದ ಲೆಪ್ಪೋಲಿ ಬಿಡುಗಡೆ ಲೇಸ್ ಶುಕ್ರವಾರ ಕುಡ್ಲದ ಪುರಭವನೋಡು ನಡೆತಂಡು. ಹೇರಂಬ ಇಂಡಸ್ಟ್ರೀಸ್ ಬೊಂಬಾಯಿದ ಆಡಳಿತ ನಿರ್ದೇಶಕರು ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಕುಡ್ಲದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ದಶಮ ಸಂಭ್ರಮ 10ನೇ ವರ್ಷಾಚರಣೆ ಲೇಸಿದ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ಶುಕ್ರವಾರ ಕುಡ್ಲದ ಕುದ್ಮಲ್ ರಂಗರಾವ್ ಟೌನ್ ಹಾಲ್ ಅಟ್ಟಣೆ ಮಲ್ತದಿತ್ತರು. ಟ್ರಸ್ಟ್ದ ತಾಪಕ ಗುರ್ಕಾರ್ಯರು ಬೊಕ್ಕ ಭಾಗವತರು ಸತೀಶ್ ಶೆಟ್ಟಿ ಪಟ್ಲ ಎತ್ಕೊಂದು ಪಾತಿರ್ದು ಬದುಕದ ಕಷ್ಟದ ಬೀಜಾರುಡುಪನ ಕಲಾವಿದರಿಗೂ ಸಹಾಯ ಆಯ್ನ ಸಾರ್ಥಕತೆ ಎಂಕ್ಲೆಗೊಂಡು ಮಾತಿರ್ಲ ಪುಣ್ಯದು ಒಂದು ಸಾಧ್ಯ ಆತಂಡು. 10ನೇ ವರ್ಷ ಕರಿಯೊಂದುಪ್ಪನ ಈ ಸರ್ತಿ ಸಮಾಜಗೂ ಬೋಡಾಯಿನ ತರಾವರಿ ಕಾರ್ಯಕ್ರಮಲೆಂದು ಒಂದೊಂದು ಪಂಡೆರು. ಹೇರಂಬ ಇಂಡಸ್ಟ್ರೀಸ್ ಬೊಂಬಾಯಿದ ಆಡಳಿತ ನಿರ್ದೇಶಕರು ಬೊಕ್ಕ ಟ್ರಸ್ಟ್ದ ಮರ್ಯಾದೆ ಗುರುಕಾರ್ಯರು ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಕುಡ್ಲ ವಿಶ್ವವಿದ್ಯಾನಿಲಯ ಸದಾಶಿವ ಶೆಟ್ಟಿರಿಗೆ ಮರ್ಯಾದೆ ಡಾಕ್ಟರೇಟ್ ಪದವಿ ಘೋಷಣೆ ಮಲ್ತಿನ ಲೆಕ್ಕುಡು ಟ್ರಸ್ಟ್ದ ನಿಲೆಟ್ಟು ಅರಿಗೆ ಮರ್ಯಾದೆ ಸಂದಾಯ್ತ ಮಲ್ತೆರು. ಸದಾಶಿವ ಶೆಟ್ಟಿ ಪಾತಿರ್ದು ಒಂದು ಸಂಸ್ಥೆಯನ್ನು ನಡಪಾವನು ಸುಲಭದ ಪಾತ್ರ ಆತು. ಯಕ್ಷಗಾನ ಮಿತ್ತದ ಭಕ್ತಿ ಶ್ರದ್ಧೆಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಬೆನ್ನೊಂದಿತ್ತದು ಕಷ್ಟುಡುಪಿನ ಕಲಾವಿದರಿಗೂ ಸಹಾಯ ಆಪನವು ಪುಗಾರುನ ಸಂಗತಿ ಎಂದು ಪಂಡೆರು. ಟ್ರಸ್ಟ್ದ ಮಹಾಪೋಷಕರು ಕೆ ಶೆಟ್ಟಿ ಕುತ್ತಿಕಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ಟ್ರಸ್ಟ್ದ ಪದಾಧಿಕಾರಿಗಳು ಬೊಕ್ಕ ಬಿನ್ನೇರಿ ಇತ್ತದು ದಶಮ ಸಂಭ್ರಮದ ಲೆಪ್ಪೋಲೆ ಬಿಡುಗಡೆ ಮಲ್ತೆರು. ಜಾಗತಿಕ ಬಂಟೆರ್ನ ಸಂಗುಲಿನ ಒತ್ತು ಗುರ್ಕಾರ್ಯರು ಕರ್ನೀರೆ ವಿಶ್ವನಾಥ ಶೆಟ್ಟಿ, ಟ್ರಸ್ಟ್ದ ಪಣವದ ಗುರ್ಕಾರ್ಯರು ಸುದೇಶ್ ಕುಮಾರ್ ರೈ, ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಪ್ರಭಾಕರ್ ಜೋಶಿ, ಯಕ್ಷಗಾನ ಸಂಘಟಕರು ಭುಜಬಲಿ ಧರ್ಮಸ್ಥಳ, ಕೈರಂಗಳ ಶಾರದಾ ಗಣಪತಿ ಶಿಕ್ಷಣ ಸಂಸ್ಥೆದ ಸಂಚಾಲಕರು ಟಿಜಿ ರಾಜರಾಂಬಾಳ್, ಟ್ರಸ್ಟ್ದ ಸಂಘಟನಾ ಕಾರ್ಯಂತರ ಕದ್ರ ನವನೀತ ಶೆಟ್ಟಿ, ಯೋಗೇಂದ್ರ ಭಟ್ ಉಳಿ, ಬಾಳ ಜಗನ್ನಾಥ್ ಶೆಟ್ಟಿ, ರಾಜೀವ ಪೂಜಾರಿ ಕೈಕಂಬ, ರವಿಚಂದ್ರ ಶೆಟ್ಟಿ ಅಶೋಕನಗರ, ಉದಯ್ ಕುಮಾರ್ ಶೆಟ್ಟಿ, ಪೊಂಜುಲಿನ ಘಟಕದ ಗುರ್ಕಾರ್ದಿ ಪೂರ್ಣಿಮಾ ಯತೀಶ್ ರೈ, ಮರ್ಯಾದೆ ಗುರ್ಕಾರ್ದಿ ಆರತಿ ಆಳ್ವ, ಪೂರ್ಣಿಮಾ ಶಾಸ್ತ್ರಿ ಪಾಲ್ದೆತ್ತೊಂಡಿರು. ಪ್ರದೀಪ್ ಆಳ್ವ ಕದ್ರ ಸೊಲ್ಮೆ ಸಂದಾಯರು, ಪುರುಷೋತ್ತಮ ಭಂಡಾರಿ ಅಡ್ಯಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಯಕ್ಷಗಾನ ಕ್ಷೇತ್ರ ಅಂತ ಹೇಳಿದ್ರೆ ಅದರಲ್ಲಿ ದುಡಿಲಿಕ್ಕೂ ಕಷ್ಟ, ಅದನ್ನು ನಿಭಾಯಿಸಿಕೊಂಡು ಹೋಗ್ಲಿಕ್ಕೂ ತುಂಬ ಕಷ್ಟ. ಕೇವಲ ಒತ್ತಡ ಮಾತ್ರ ಅಲ್ಲ, ರಾತ್ರಿ ಇಡೀ ನಿದ್ದೆ ಕೆಟ್ಟು ಈ ಎಲ್ಲ ಕಾರ್ಯಕ್ರಮಗಳನ್ನು ಸುಧಾರಿಸೋದ್ರ ಜೊತೆಗೆ ಫೌಂಡೇಶನ್ನ ಜೊತೆಗೆ ಹೋಗಲಿಕ್ಕೆ ನಾನು ಒಂದು ಮಾತನ್ನು ಹೇಳ್ತೇನೆ ಬಂಧುಗಳೇ. ನಾನು ಏನೇ ನಿಮ್ಮ ಪ್ರೀತಿಯನ್ನು ಸಂಪಾದಿಸಿದ್ರು 50% ನನ್ನ ಭಾಗವತಿಕೆಯಿಂದಾಗಿ. ನಾನು ಕಟೀಲು ತಾಯಿಯ ಸೇವೆ, ಆ ಜ್ಞಾನಶಕ್ತಿ ಸುಬ್ರಹ್ಮಣ್ಯನ ಸ್ವಾಮಿಯ ಸೇವೆ ಮಾಡದ ಕಾರಣ ನಿಮ್ಮೆಲ್ಲರ ಪ್ರೀತಿಯನ್ನು ನಾನು ಗಳಿಸಿದ್ದೇನೆ. ಆ ಪ್ರೀತಿಯಿಂದಾಗಿ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ನಾನು ಏನು ಇವತ್ತು ಈ ಫೌಂಡೇಶನ್ ಮಾಡಿ ಇವತ್ತು 15 ಕೋಟಿಯ 16 ಕೋಟಿಯ ಈ ಪುರುಷೋತ್ತಮಣ್ಣ ಹೇಳಿದ ಹಾಗೆ ಅದನ್ನು ಮಾಡಿದ್ದೇನೆ ಅಂತ ಹೇಳಿದರೆ ಇದಕ್ಕೆ ಕಾರಣ ಯಕ್ಷಗಾನ. ಆ ನಂತರ ನಾನು ಫೌಂಡೇಶನ್ ಮಾಡಿದ ನಂತರ ಈ ಪ್ರೀತಿಗೋಸ್ಕರ ನಾನು ಈ ಸತ್ಕಾರ್ಯ ಮಾಡ್ತೇನೆ ಎನ್ನುವ ಉದ್ದೇಶಕ್ಕೋಸ್ಕರ ಅನೇಕ ಜನರು ನನ್ನನ್ನು ಫಾಲೋ ಮಾಡಿದ್ರು. ಆ ಪ್ರೀತಿಯು ನನಗೆ ಒದಗಿ ಬಂತು. ಇದರ ಹಿಂದೆ ಕೆಲಸ ಮಾಡಬೇಕಿದ್ರೆ ಈ ಯಕ್ಷಗಾನದಲ್ಲಿ ಇದ್ದುಕೊಂಡು ಇದನ್ನು ಮಾಡಲಿಕ್ಕೆ ಪ್ರತಿನಿತ್ಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಯಾವುದಕ್ಕೂ ಸಮಯ ಕೊಡಲಿಕ್ಕೆ ಆಗ್ತಾ ಇಲ್ಲ. ನಾನು ಏನು ಕೊಡ್ಬೋದು ಹೇಳಿ? ಸಮಾಜಕ್ಕೆ ವರ್ಷಕ್ಕೆ 1 ಕೋಟಿ 2 ಕೋಟಿ ನಾವು ದಾನ ಮಾಡ್ತೇವೆ ಅಂತ ಹೇಳಿದರೆ ನನ್ನಲ್ಲಿ ಇದ್ದದನ್ನು ನಾನು ಕೊಡ್ತಾ ಇರುವುದಲ್ಲ, ನನಗೆ ಅದು ಸಾಧ್ಯವೂ ಇಲ್ಲ. ನಾನು ಅಷ್ಟು ದೊಡ್ಡ ಮನುಷ್ಯನೂ ಅಲ್ಲ. ಇಂತಹ ಪುಣ್ಯಾತ್ಮ ದಾನಿಗಳು ನನ್ನ ಮೇಲೆ ಪ್ರೀತಿ ಇಟ್ಟು ಕೊಟ್ಟದ್ದನ್ನು ನನ್ನ ಕಲಾವಿದರಿಗೋಸ್ಕರ ಹಂಚ್ತಾ ಇದ್ದೇನೆ. ಒಳ್ಳೆಯ ಒಂದು ಟೀಮ್ ಇದೆ ನಮ್ಮಲ್ಲಿ ಯಕ್ಷಧ್ರುವದ್ದು. ಯಾಕಂದರೆ ಯಕ್ಷಗಾನದ ಮೇಲೆ ನಮ್ಮ ಈ ತುಳುನಾಡಿನಲ್ಲಿ ಎಲ್ರಿಗೂ ಅತ್ಯಂತ ಗೌರವದ ಸ್ಥಾನ ಇದೆ. ಒಂದು ಸಂಸ್ಥೆ ನಡೆಸುವುದಂದರೆ ಭಾಗವತಿಕೆ ಮಾಡೋದು ಸುಲಭ ಇರ್ಬೋದು, ಆದರೆ ಈ ಸಂಸ್ಥೆಯನ್ನು ನಡೆಸುವುದು ಅಷ್ಟು ಸುಲಭ ಕಾರ್ಯ ಅಲ್ಲ. ಅದು ನನ್ನ ಅನುಭವ. ಆದರೂ ಯಕ್ಷಗಾನದ ಮೇಲಿನ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಾವೆಲ್ಲ ಒಂದಾಗಿದ್ದೇವೆ. ಯಾಕಂದರೆ ತುಳುನಾಡಿನ ವಿಶೇಷವಾದಂಥ ಕಲೆ, ಅದರಲ್ಲಿ ಆ ಕಲೆ ಮೇಲೆ ನನಗೆ ಭಾಳಷ್ಟು ಸಣ್ಣದಿಂದಲೇ ಭಾಳಷ್ಟು ನನಗೆ ಗೌರವ ಪ್ರೀತಿ ಇತ್ತು. ಆ ಕಲೆಯನ್ನು
ಅದರಲ್ಲಿ ಏನೇನು ಕಷ್ಟ ಕಾರ್ಪಣ್ಯಗಳಿದೆಯೋ, ಮುಖ್ಯವಾಗಿ ಕಲಾವಿದರಿಗೆ ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಹಳ್ಳಿಯಿಂದ ಒಳ್ಳೆ ಕಲಾವಿದರಿದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಿಲ್ಲ. ಅವರನ್ನು ನಾವು ಸಪೋರ್ಟ್ ಮಾಡೋದು, ಹೆಲ್ಪ್ ಮಾಡೋದು, ಆ ಕೆಲಸಕ್ಕಾಗಿ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪನೆ ಆಗಿದೆ. ಸತೀಶ್ ಪಟ್ಲ ಅರ ಪುದಾರ ಯಾನ್ ಮಸ್ತ್ ವರ್ಷದ ದುಃಖ ಕೇಳೋದಿಲ್ಲ ಯಾನ್ ಪನ್ಪೆ ಆರೆಗೆ ಒಂಜಿ 10 ಕೋಟಿ ಮನ್ಪುಣ ಎಂಕ್ ತೋಜ್ಜಿದಲ್ಲ ಮಲ್ಲ ಬಂಗದ ಕೆಲಸ ಬಂಡ ದಯಪಂಡ ಆರ್ನ ಒಂಜಿ ಪುದರ್ ಈತ ಕ್ಲೀನ್ ಪಂಡ ಯಾನ್ ಕೇಂದೆ ಪೇರ್ದೆಲೆಕ್ಕ ಕ್ಲೀನ್ ಅಂಚಿನ ಜನಕ್ಕೆ ಏರ್ಲ ಪೈಸೆ ಕೊರಿಯರ್ ಏರ್ಲ ಪಿರಜಾರ ಏರು ದಯಪಂಡ ಆರು ಮನ್ಪುಣ ಕೆಲಸ ಪ್ರತಿಯೊರಿಗೆಲ್ಲ ಗೊತ್ತು. ಏತೋ ಪಾಪ ದಕ್ಲೆಗ್ ಏತೋ ಬಂಗ ದಕ್ಲೆಗ್ ಆರು ಮನ್ಪುಣ ಅಂಚಿನ ಆ ಹೆಲ್ಪು ಅವು ಮಾತ್ರ ಗೊತ್ತಿತ್ತನ ಅಂಚಿನ ಒಂಜಿ ಎಡ್ಡೆ ಕೆಲಸನ ಮನ್ಪುಣಿಕ್ಕೆ ಆರಿಗೆ ಏರ್ಲ ಕಾಸು ಖಂಡಿತ ಅದಲ್ಲ ಎಲ್ಲ ಕೊರಂದೆ ಕುಲ್ಲಾಯಿರಿ ಆರು 10 ಕೋಟಿಯಿಂದ ಬಂಡಿರ್ದ ನಾನು ಅವು ಐದು ಮಿಥ್ಯೆ ಅವನ್ ಬಂಡದು ಯಾನಿನ್ನು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರ್ಕಾರೇರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಉದ್ಯಮಿಲಾಯಿನ ರೋಹನ್ ಕಾರ್ಪೊರೇಷನ್ ದ ರೋಹನ್ ಮೊಂತೆರೋ ಬೊಕ ಹೇರಂಬ ಇಂಡಸ್ಟ್ರೀಸ್ ಬೊಂಬಾಯಿದ ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿಯರಿಗೂ ಕುಡ್ಲಾ ವಿಶ್ವವಿದ್ಯಾನಿಲಯದ ಮರ್ಯಾದೆ ಡಾಕ್ಟರೇಟ್ ಪದವಿ ಸಂದಿದರು. ದಕ್ಷಿಣ ಕನ್ನಡ ಜಿಲ್ಲೆದ ಇರುವೇರು ಬೊಕ್ಕ ಕಾಸರಗೋಡು ಜಿಲ್ಲೆದ ಒರೆ ಸೇರಿದ 3 ಸಾಧಕರಿಗೂ ಕುಡ್ಲ ವಿಶ್ವವಿದ್ಯಾನಿಲಯ ಮರ್ಯಾದೆ ಡಾಕ್ಟರೇಟ್ ಪದವಿ ಸಂದಿದರು. ಸರ್ಕಾರಿ ರಂಗದ ಮಹಾಸಾಧಕರು ಸಹಕಾರಿ ರತ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಕಟ್ವಣ ಕಟ್ಟುನ ರಂಗದ ಸಾಧಕರು ಕುಡ್ಲದ ರೋಹನ್ ಕಾರ್ಪೊರೇಷನ್ ಸಂಸ್ಥೆದ ಯಜಮಾನರು ರೋಹನ್ ಮೊಂತೆರೋ ಬೊಕ್ಕ ಕಾಸರಗೋಡು ಜಿಲ್ಲೆದಾರ ಆದಿತ್ಯನ ಬೊಂಬಾಯಿಡು ಉದ್ಯಮಿ ಆದುಪ್ಪನ ಹೇರಂಬ ಇಂಡಸ್ಟ್ರೀಸ್ದ ಆಡಳಿತ ನಿರ್ದೇಶಕರು ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿಯರಿಗೂ ಕುಡ್ಲಾ ವಿಶ್ವವಿದ್ಯಾನಿಲಯದ ಮರ್ಯಾದೆ ಡಾಕ್ಟರೇಟ್ ಪದವಿ ಸಂದಿದರು. ಈ ಬಗೆಟ್ ಕುಡ್ಲಾ ವಿಶ್ವವಿದ್ಯಾನಿಲಯದ ಉತ್ತ ಕುಲಪತಿ ಪ್ರೊಫೆಸರ್ PL ಧರ್ಮ ಶುಕ್ರವಾರ ಕೊಣಾಜೆ ಮಂಗಳ ಗಂಗೋತ್ರಿದ ಕುಡ್ಲಾ ವಿಶ್ವವಿದ್ಯಾನಿಲಯದ ಆಡಳಿತ ಸೌಧಡು ಮಾಹಿತಿ ಕೊಡ್ತೇರು. ಶ್ರೀ ಮಹಾಗಣಪತಿ ದೇವಸ್ಥಾನ ಉರುವಸ್ಟೋರು ಮುಲ್ಪ 44ನೇ ಪ್ರತಿಷ್ಠಾ ಮಹೋತ್ಸವ ಮಾರ್ಚ್ 31ಕ್ಕೂ ಸೋಮವಾರ ನಡಪುಂಡು. ಅಪ್ರಯುಕ್ತ ಕಾಂಡೆ ದ್ವಾದಶ ನಾಳಿಕೇರ ಗಣಯಾಗ ಕಲಶಾಭಿಷೇಕ ಮಧ್ಯಾಹ್ನ 12ಗೆ ಮಹಾಪೂಜೆ ಬೊಕ್ಕ ಅನ್ನ ಸಂತರ್ಪಣೆ ನಡಪುಂಡು. ಅಂಚನೆ ರಾತ್ರಿ 8 ಗಂಟೆಗೆ ವಿಶೇಷ ರಂಗಪೂಜೆ ಅಟ್ಟಣೆ ಆತಂಡು. ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಡು ಪಾಲ್ಪಡೆಯೋಡು ಪಂಡದು ಅಧ್ಯಕ್ಷರು ಅಂಚನೆ ಸರ್ವ ಸದಸ್ಯರು ಶ್ರೀ ಮಹಾಗಣಪತಿ ಸೇವಾ ಸಮಿತಿ ದಕಲು ಭಿನ್ನಾಯ್ತೊಂದರು. ಒಡಿಪುದ ಯಕ್ಷಗಾನ ಕಲಾರಂಗ ಸಂಸ್ಥೆ ಜೋಕ್ಲೆಗ್ ವಿಶೇಷ ತರಬೇತಿ ಕಾರ್ಯಕ್ರಮ ದೀವೊಂದುಂಡು. ಒಡಿಪು ಜಿಲ್ಲೆದ 4 ವಿಧಾನಸಭಾ ಕ್ಷೇತ್ರದ ಹೈಸ್ಕೂಲ್ ಜೋಕ್ಲೆಗ್ ಯಕ್ಷಗಾನ ಕಲ್ಪ ಒಂದುಂಡು. ಒಡಿಪು ಜಿಲ್ಲೆದ 4 ವಿಧಾನಸಭಾ ಕ್ಷೇತ್ರಲೆಡ್ ಹೈಸ್ಕೂಲ್ ಜೋಕ್ಲೆಗ್ ಯಕ್ಷಗಾನ ಕಲ್ಪ ಒಂದು ಪುನಃ ಒಡಿಪುದ ಯಕ್ಷಗಾನ ಕಲಾರಂಗ ಪ್ರತಿಯೊಂದು ಶಾಲೆದ ಅಜತಿನ ಅಚ್ಪ ಜೋಕ್ಲೆನ ಕೂಟಗೂ ಒಂದು ವಾರದ ವಿಶೇಷ ಯಕ್ಷಗಾನ ಶಿಬಿರ ದೀವೊಂದುಂಡು. ಆಟದ ಗುಣಮಟ್ಟ ಕಾತುನ್ನ ದಿಟ್ಟಿಡು ಎಲ್ಲಿಯ ಪ್ರಾಯುಡೆ ಬರವು ಕಲ್ಪನಕ್ಲೆಗ್ ಈ ತರಬೇತಿ ಕೊರೊಂದುಂಡು. ನಿಚ್ಚಲ 14 ಗಂಟೆಡ್ ಹೆಚ್ಚ ಕಾಲ ನಲಿಕೆ ವೇಷಭೂಷಣ ಅರ್ಥ ಪನ್ಪನ ಬಗೆಟ್ ಕಲ್ಪವನಿತ ಒಟ್ಟುಗೂ ಜೀವನ ಪಾಠಲ ಪಂಡದು ಕೊರೊಂದುಂಡು. ಯಕ್ಷ ಶಿಕ್ಷಣ ಪಡೆಯೊಂದು ಪುನಃ ಪ್ರತಿಯೊಂದು ಶಾಲೆಡ್ಲ ಅಜತಿನ ವಿದ್ಯಾರ್ಥಿಗಳು ಈ ಶಿಬಿರಡು ಪಾಲ್ದಿತ್ತುಂಡ್ವೇರು. ರಾಜ್ಯದ ಪುದರ್ಪೋಯಿ ಯಕ್ಷಗಾನ ಗುರು ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಬಣ್ಣಂಜೆ ಸಂಜೀವ ಸುವರ್ಣರು ರಾತ್ರಿ ಪಗಿಲೊಂದು ಎನ್ನಂದೆ ವಿದ್ಯಾರ್ಥಿಗಳಿಗೆ ಕಲ್ಪಾವಂದುಲ್ಲೇರು. ಸಂಪ್ರದಾಯದ ಯಕ್ಷಗಾನ ಒರಿಪಾವನ ದಿಟ್ಟಿಡು ಒಡಿಪುಡು ಸಾರೋಡ್ಲ ಹೆಚ್ಚ ಜೋಕ್ಲೆಗು ಶಾಲೆ ಬರವುದ ರೀತಿಡು ಆಟ ಕಲ್ಪಾವಂದುಂಡು. ಬರವು ಕಲ್ಪನ ಜೋಕ್ಲೆನ ಬರವುದ ಗುಣಮಟ್ಟ ಬೊಕ ಭಾಷೆ ಶುದ್ಧ ಹೆಚ್ಚ ಮಲ್ಪೆರೆ ಕರಿನ 10 ವರ್ಷಲಡಿ ಈ ಯೋಜನೆ ಗೆಲ್ಮೆ ಪಡೆತಂಡು. ಹವ್ಯಾಸಿ ರಂಗಭೂಮಿನ ಬುಳಿಪಾವನೆತ ಒಟ್ಟುಗೂ ಸಂಪ್ರದಾಯದ ಕಲೆನು ಒರಿಪಾಯರೆ ಯಕ್ಷಗಾನ ಕಲಾರಂಗ ಹಠ ಪತ್ತದುಂಡು. ಕುಡ್ಲಾ ಮಹಾನಗರ ಪಾಲಿಕೆದ 5 ವರ್ಷದ ಆಡಳಿತಾಧಿಕಾರ ಅಕೇರಿ ಆಯ್ನಿಡ್ದವರ ಹೆಚ್ಚಿನ ಪಾಲಿಕೆ ಸದಸ್ಯರು ಮಾತಾ ಜನ ಸೇವೆನ ಮದತದಿರಂದೇ ಪನೊಲಿ ಅಂಡ ಬಿಜಯ್ ವಾರ್ಡ್ದ ಕಾರ್ಪೊರೇಟರ್ ಲ್ಯಾನ್ಸ್ಲಾಟ್ ಪಿಂಟೋ ಅರೆನ ವಾರ್ಡ್ದ ಉಳಚರಂಡಿ ವ್ಯವಸ್ಥೆಯನ್ನು ಸರಿ ಮಲ್ಪೆರೆ ಭಾರಿ ಪ್ರಯತ್ನ ಬೈದರು.
ಕುಡ್ಲಾ ಮಹಾನಗರ ಪಾಲಿಕೆದ ಸದಸ್ಯರನ್ನ 5 ವರ್ಷದ ಅಧಿಕಾರ ಮುಗಿದಂಡು ಸರ್ಕಾರದ ನಿರ್ದೇಶನದಂಚ ಜಿಲ್ಲಾಧಿಕಾರಿ ಪಾಲಿಕೆದ ಆಡಳಿತಾಧಿಕಾರಿಯಾದ ಅಧಿಕಾರದೇ ತೊಂದರು ಅಧಿಕಾರ ಮುಗಿದನಂದು ಪಾಲಿಕೆದ ಈ ದುಂಬದ ಸದಸ್ಯರು ಹೆಚ್ಚಿನ ಕುಲ್ಮಾತ ಜನ ಸೇವೆನು ಮದತಿನಂಚ ತೋಜಂದುಂಡು ಸರ್ಕಾರ ಮೀಸಲಾತಿ ಪಟ್ಟಿ ಬಿಡುಗಡೆ ಮಲ್ಪುನ ಮುಟ್ಟ ದುಂಬುದ ವಾರ್ಡ್ ಎಂಕ್ಲಿಗೆ ಓಟು ಗುಂತರೆ ಅವಕಾಶ ತಿಕ್ಕುಂಡ ಇಜ್ಜಾಂದ ಪನ್ಪನ ಚಿಂತೆಡು ಮುರ್ಕುದೆರೆಂದು ಪನೊಲಿ ಆಂಡ ವಿಜಯ್ ವಾರ್ಡ್ ಕಾರ್ಪೊರೇಟರ್ ಆದಿತ್ಯನ ಲ್ಯಾನ್ಸ್ಲಾಟ್ ಪಿಂಟೋ ಜನಕ್ಲಿನ ಸಮಸ್ಯೆಗೆ ಗುಮನ ಕೊಡ್ತೇರು ಅರೆನ ವಾರ್ಡ್ ದಿಂಜ ಕಾಲುಡಿದಿತ್ತಿನ ಉಳಚರಂಡಿ ಅವ್ಯವಸ್ಥೆನ ಸರಿ ಮಲ್ಪರೆಗಾದ ಅಧಿಕಾರದ ಅಕೇರಿ ದಕ್ಷಿಣ ಮುಟ್ಟಲ ಪ್ರಯತ್ನ ಮಲ್ತಿದೇರು ಬುಡಂದೆ ಪ್ರಯತ್ನ ಮಲ್ತಿ ನೀಡಿದ ಬೊಕ್ಕ ಪಾಲಿಕೆದ ಅಕೇರಿದ ಸಭೆಟು ಈ ಉಳಚರಂಡಿ ಸಮಸ್ಯೆ ಪರಿಹಾರವು 7 ಕೋಟಿ ರೂಪಾಯಿ ಅನುದಾನ ಪಡೆಯೊಂದೇರು 15ನೇ ಪಣವು ಕಾಸ್ತ ವಿಶೇಷ ಯೋಜನೆ ಹಿಡಿದ ಈ ಅನುದಾನ ಪಡೆಯೊಂದು ಉಳಚರಂಡಿ ವ್ಯವಸ್ಥೆದ ಕಾಮಗಾರಿಗೆ ಪಜ್ಜೆದಿದ್ದೇರು ಎಜೆ ಆಸ್ಪತ್ರೆ ಕೈತಲಿಡಿದ ಕೊಡಿಯಲ್ ಗುತ್ತುಮುಟ್ಟದ ಉಳಚರಂಡಿಗೆ ಪೈಪ್ಲೈನ್ ಕಾಮಗಾರಿಗೆ ಚಾಲನೆ ಕೊಡ್ತೇರು ಒಂದು ರಡ್ಡ ಹಂತೋಡು ನಡಪನ ಕಾಮಗಾರಿ ಆದಿತ್ತದ ಗುತ್ತಿಗೆನ ಇರುವೇರು ಗುತ್ತಿಗೆದಾರರಿಗೆ ಪಟ್ಟದಂಡು ಈ ಕಾಮಗಾರಿಡ್ದು ರಾಜ್ಯ ತೋಡುಡು ಪರಿಪುನ ನೀರಿಡ್ದು ಜನಕ್ಲೆಗೆ ಉಂಡಾವಂದಿತ್ತಿನ ಸಮಸ್ಯೆ ಪರಿಹಾರ ಆಯರೆ ಉಂಡು ಇತ್ತೆ ಈ ಕಾಮಗಾರಿಗೆ ಮುಹೂರ್ತ ಬೊಕ್ಕ ಭೂಮಿ ಪೂಜೆ ನಡಪಾದಂಡು ಪಾಯ್ಸ್ ಗಾರ್ಡನ್ ದ ಜನಕುಲು ಪಾಲ್ದೆ ತೊಂದೇರು ಅಧಿಕಾರವಾಯ್ದು ಮುಗಿಡಲ ಜನಕ್ಲಿನ ಸಮಸ್ಯೆಗೂ ಗುಮನ ಕೋರ್ನ ಲ್ಯಾಂಡ್ಸ್ಲಾಟ್ ಪಿಂಟೋರ್ನ ಬಗೆಟ್ಟು ಊರ್ದ ಜನಕುಲು ಮೆಚ್ಚುಗೆ ತೆರಿಪಾದರು ಪಾಕವರ್ಷಲಿನ ಸಮಸ್ಯೆನ ಅರೆನ ಅಧಿಕಾರದ ಅಕೇರಿ ದಕ್ಷಿಣಟ್ಟು ನಡಪಾದ ಕೋರ್ನ ಪಾಲಿಕೆ ಸದಸ್ಯರಿಗೂ ಸೊಲ್ಮೆ ಸಂದಾದರು. ಮಾನ್ಯ ಗೌರವಾನ್ವಿತ ಮೇಯರ್ ಸುಧೀರ್ ಶೆಟ್ಟಿ ಅವರ ಆ ಕಡೆಯ ಅಧಿವೇಶನದಲ್ಲಿ ನಾನು ಸುಮಾರು 15ನೇ ಹಣಕಾಸಿನ ಒಂದು ವಿಶೇಷ ಯೋಜನೆ ಅಡಿಯಲ್ಲಿ 7.5 ಕೋಟಿ ರೂಪಾಯಿಯ ಈ ಒಂದು ಒಳಚರಂಡಿ ಯೋಜನೆ ನಾನು ಕೈಗೊಂಡಿದ್ದೇನೆ. ಅದು ಎಜೆ ಶೆಟ್ಟಿ ಹಾಸ್ಪಿಟಲ್ ಕುಂಟಿಕಾನಿಂದ ಇಲ್ಲಿ ಕೊಡಿಯಾಲ್ ಗುತ್ತು ಮಾನ್ಯ ಮಾಜಿ ಮೇಯರ್ ಅವರ ಮನೆ ಹತ್ತಿರ ವಾರ್ಡಿನ ಕೊಡಿಯಾಲ್ ಗುತ್ತು ವೆಟ್ವೆಲ್ ತನಕ ಈ ಲೈನ್ ಹೋಗ್ತಾ ಉಂಟು. ಇವತ್ತು ಈ ಗುದ್ದಲಿ ಪೂಜೆ ನಾವು ಮಾಡಿದ್ದೇವೆ. ನನ್ನ ಇಲ್ಲಿಯ ಪಾಯ್ಸ್ ಗಾರ್ಡನ್ನ ಎಲ್ಲ ನಿವಾಸಿಗಳು ಒಟ್ಟಿಗೆ ಸೇರಿಕೊಂಡು ಇವತ್ತು ಈ ಒಳ್ಳೆಯ ದಿನದಲ್ಲಿ, ನಾಳೆ ಒಂದು ಅಮಾವಾಸ್ಯೆ ಅಂತ ಹೇಳ್ತಾರೆ, ಆದರೆ ಇವತ್ತು ಒಳ್ಳೆಯ ದಿನ. ಇವತ್ತು ಬೆಳಿಗ್ಗೆ ಈ ಒಂದು ಗಂಟೆಯಲ್ಲಿ ನಾವೀಗ ಒಂದು ಗುದ್ದಲಿ ಪೂಜೆ ಮಾಡಿದ್ದೇವೆ. ಈ ಯೋಜನೆ ಸುಮಾರು 7.5 ಕೋಟಿ ಯೋಜನೆ ಇದು ಕುಂಟಿಕಾನಿಂದ ಇಲ್ಲಿ ತನಕ ಪಾಯ್ಸ್ ಗಾರ್ಡನ್ ತನಕ ಸುಮಾರು ಒಂದು 2 ಹಂತದಲ್ಲಿ ಒಂದು 2 ಇಂಚಿ 1.5 ಇಂಚಿ ಮತ್ತೊಂದು 1 ಇಂಚಿ ಈ 3 ವಿಭಾಗಗಳಿಗೆ ಮಾಡ್ತಾ ಉಂಟು. ಹೀಗೆ ಪಾಯ್ಸ್ ಗಾರ್ಡನಿಂದ ಕೊಡಿಯಲ್ ಗುತ್ತು ತನಕ 2 ಇಂಚಿದು ಒಂದು ಪೈಪ್ಲೈನ್ ಆಗ್ತಾ ಉಂಟು. ಮೇನ್ ಲೈನ್ ಇದೊಂದು 2 ಫೀಟ್ 1.5 ಫೀಟ್ ಮತ್ತೊಂದು 1 ಫೀಟ್. ಇದು ಕುಂಟಿಕಾನಿಂದ ಒಂದು ಸ್ಟೇಜ್, ಪಾಯ್ಸ್ ಗಾರ್ಡನಿಂದ ಕುಡಿಯಲ್ ಗುತ್ತು ತನಕ 2 ಫೀಟಿದ ಒಂದು ಮೇನ್ ಟ್ರಂಕ್ ಲೈನ್, ಒಂದು ಹೊಸತ್ ಲೈನ್ ಬರ್ತಾ ಉಂಟು. ಬಂಟಕಲ್ಲದ ಬಬ್ಬುಸ್ವಾಮಿ ದೈವಸ್ಥಾನ ಪೀರ ಸಜ್ಜಿ ಮಲ್ತದು ಕಟ್ಟದಿತ್ತದು ಏಪ್ರಿಲ್ 14 ಮುಟ್ಟ ಪೀರ ಪ್ರತಿಷ್ಠೆ ಬ್ರಹ್ಮಕಲಶ ನಡಪುಂಡು ಆಲೆಕ್ಕೊಡು ಲೆಪ್ಪೋಲೆ ಬಿಡುಗಡೆ ಮಲ್ತದಿರು. ಬಂಟಕಲ್ಲದ ಬಬ್ಬುಸ್ವಾಮಿ ದೈವಸ್ಥಾನ ಪೀರ ಕಟ್ಟದಿತ್ತದು ಹೊಸ ದೈವಸ್ಥಾನಡು ಬಬ್ಬುಸ್ವಾಮಿ ಬೊಕ್ಕ ಪರಿವಾರ ದೈವಲಿನ ಪಾಪೆ ಪ್ರತಿಷ್ಠೆ ಬ್ರಹ್ಮಕಲಶ ಬೊಕ್ಕ ನೇಮ ಏಪ್ರಿಲ್ 14 ಮುಟ್ಟ ಅಟ್ಟಣೆ ಮಲ್ತದಿರು. ಬ್ರಹ್ಮಕಲಶದ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ದೈವಸ್ಥಾನದ ಆಫೀಸಡು ನಡೆತಂಡು. ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಸೊಡಂಬೈಲು ಭಾಸ್ಕರ್ ಶೆಟ್ಟಿ ಬೊಕ್ಕ ಹಿರಿಯರಾಯಿನ ದೇವದಾಸ ಜೋಗಿ ಲೆಪ್ಪೋಲೆ ಬೊಕ್ಕ ಕೈ ಓಲೆ ಬಿಡುಗಡೆ ಮಲ್ತೆರು. ದೈವಸ್ಥಾನದ ಗುರಿಕಾರ್ಯರು ಶಂಕರ ಪದಕಣ್ಣಾಯರು ಸುರುತ ಪಾತ್ರ ಪಂಡದು ಜೀರ್ಣೋದ್ಧಾರ ಬ್ರಹ್ಮಕಲಶದ ಬಗೆಟ್ ತೆರಿಪಾಯರು. ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯಂತ್ರಿ KR ಪಾಟ್ಕರ್ ಸಮಿತಿಯಲ್ಲಿನ ಜವಾಬ್ದಾರಿ ಬಗೆಟ್ ಮಾಹಿತಿ ಕೊರಿಯರು. ದುಮ್ಮದ ಮಾಸ್ಟರ್ ಬಿ ಪುಂಡಲಿಕ ಮರಾಠ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ಇನ್ನು ಸ್ವಚ್ಛತಾ ದೇವರ ಕೆಲಸ ಅಂತೇಳಿ ಎಲ್ಲರೂ ಭಾವಿಸಿ ಈ ಕೆಲಸವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ನೀವು ನಿಮ್ಮ ಸಹಕಾರದ ನಡೆಸಿಕೊಡಬೇಕಂತೇಳಿ ನಾನು ನಿಮ್ಮಲ್ಲಿ ಮೊದಲಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಮತ್ತು ಹೊರಗಾಣಿಕೆ ಯಾರು ಕೊಡ್ತಾರೆ ಎಲ್ಲ ಸಾಧ್ಯವಾದಷ್ಟು ಮಂದಿ ಕೊಡುವಾಗೆ ನೀವೆಲ್ಲ ಪ್ರೇರೇಪಣೆ ಕೊಟ್ಟು 16 ತಾರೀಕು ಮಧ್ಯಾಹ್ನ 2 ಗಂಟೆ ಒಳಗೆ ದೇವಸ್ಥಾನಕ್ಕೆ ಮುಟ್ಟುವಂತೆ ಮಾಡಬೇಕು. ಅಂದರೆ 3 ಗಂಟೆಗೆ ಮೆರವಣಿಗೆ ಹೊರಡುತ್ತದೆ. ಅದರಲ್ಲಿ ಎಲ್ಲ ನಮಗೆ ತಗೊಂಡು ಬರಲಿಕ್ಕೆ ಆಗ್ತದೆ. ಆದಷ್ಟು ಮಂದಿ ಕೊಡುವವರಿದ್ದಾರೆ, ದಾನಿಗಳು ಇರ್ತಾರೆ. ಅದು ನಾವು ಅವರಿಗೆ ಸ್ವಲ್ಪ ಪ್ರಚಾರ ಕೊಡಬೇಕು, ಈ ರೀತಿ ಎಲ್ಲ ಉಂಟು ಅಂತೇಳಿ. ಅದು ಮಾಡಿದರೆ ಖಂಡಿತ ದೇವರು ಒಳ್ಳೇದು ಮಾಡ್ತಾರೆ ಅಂತೇಳಿ ನಮ್ಮ ಭಾವನೆ. ಖಂಡಿತ ದೇವರ ಸಹಕಾರ ಖಂಡಿತ ಉಂಟು. ನಮ್ಮ ಕೆಲಸ ಒಳ್ಳೇದಾಗ್ತದೆ ಅಂತೇಳಿ ನಮಗೆ ಒಂದು ವಿಶ್ವಾಸ ಉಂಟು.
ಕಾರ್ಯಕ್ರಮ ನಾವು ಏನು ನಿರೀಕ್ಷೆ ಮಾಡ್ತೇವೆ 18 ತಾರೀಕಿಗೆ ಸುಮಾರು 4,000ದಿಂದ 5,000 ಜನ ಊಟ ಮಾಡಬೇಕು, ಅವರಿಗೆ ಅನ್ನ ಸಂತರ್ಪಣೆ ಮಾಡಬೇಕು ಎಂಬಂತ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಅದು ಯಶಸ್ವಿ ಆಗ್ಬೇಕಂದ್ರೆ ಆಮಂತ್ರಣ ಪತ್ರಿಕೆ ಪ್ರತಿಯೊಬ್ಬರ ಮನೆಗೆ ಕೂಡ ಹೋಗುವಂತ ಕೆಲಸ ಆಗಬೇಕು. ಇದು ಪ್ರಥಮ ಕೆಲಸ, ಪ್ರತಿಯೊಬ್ಬರ ಮನೆಗೆ ಕೂಡ. ಅದಕ್ಕೆ ಖಾಲಿ ಇದರಲ್ಲಿ ಸಮಿತಿಯಲ್ಲಿ ಹೆಸರಿದ್ದವರು ಮಾತ್ರ ಆಮಂತ್ರಣ ಪತ್ರಿಕೆಯನ್ನು ಹಂಚಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಇಲ್ಲಿ ಕಚೇರಿಗೆ ಬಂದು ನಾವು ಇಂತಿಂಥ ಕಡೆಗೆ ಆಮಂತ್ರಣ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಈ ಏರಿಯಾಕ್ಕೆ ಹೋಗ್ತಾ ಇದ್ದೇವೆ ಎಂಬಂತ ರೀತಿಯಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನು ಕೊಡಲಿಕ್ಕೆ ಹೋಗುವ ರೀತಿಯಲ್ಲಿ ತಾವೆಲ್ಲರೂ ಸಹಕರಿಸಬೇಕು. ಪ್ರತಿಯೊಂದು ನಮ್ಮ ಬಂಟಕಲ್ಲು ಪರಿಸರದ ಎಲ್ಲ ಊರುಗಳಿಗೆ ಕೂಡ ಆಮಂತ್ರಣ ಅವರ ಮನೆಗೆ ಮುಟ್ಟುವ ರೀತಿಯಲ್ಲಿ ಕೆಲಸವನ್ನು ನಾವು ಪ್ರಥಮವಾಗಿ ಮಾಡಬೇಕಾಗಿದೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮುಲ್ಕಿ ಬೆದ್ರಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಉಮಾನತ ಕೋಟ್ಯಾನ್ರೇನೋ ವಿಧಾನಸಭೆದ ಅಮಾನತು ಮಲ್ತಿನವು ಸ್ಪೀಕರ್ ಯುಟಿ ಖಾದರ್ರೇನ ತಪ್ಪು ನಡೆ ಎಂದು ಬೆದ್ರಾ ಕ್ಷೇತ್ರದ ಬಿಜೆಪಿ ಮಂಡಳ ಗುರುಕಾರ್ಯರು ದಿನೇಶ್ ಪುತ್ರನ್ ಸುದ್ದಿಗುಟ್ಟೋಡು ದೂರ್ದೇರು. ಮುಲ್ಕಿ ಬೆದ್ರದ ಶಾಸಕರು ಉಮಾನತ ಕೋಟ್ಯಾನ್ ಸೇರಿನಂಚ ವಿಧಾನಸಭೆತ 18 ಜನ ಶಾಸಕರೇನು ಅಮಾನತು ಮಲ್ತಿನ ವಿಧಾನಸಭಾ ಗುರುಕಾರ್ಯರು ಯುಟಿ ಖಾದರ್ರೇನ ನಡೆಕ ವಿರೋಧ ತೋಜಾದು ಮುಲ್ಕಿ ಮೂಡಬಿದ್ರೆ ಮಂಡಲದ ಬಿಜೆಪಿ ಸುದ್ದಿಕೂಟ ನಡಪಾದಂಡು. ಬಿಜೆಪಿ ಮಂಡಲ ಗುರುಕಾರ್ಯರು ದಿನೇಶ್ ಪುತ್ರನ್ ಪಾತಿರ್ದು ಸ್ಪೀಕರ್ ನಡೆ ಸರಿಯಾತ್. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಗುತ್ತಿಗೆದಾರರಿಗೆ 4% ಮೀಸಲಾತಿ ಕೊರ್ನವು ಸಂವಿಧಾನಗೂ ಸರಿಯಾಯಿನ ನಡೆಯತ್ತು. ಪಕ್ಷದ ವೋಟ್ ಬ್ಯಾಂಕ್ಗಾದ ಅಲ್ಪಸಂಖ್ಯಾತರೇನು ಎಡ್ಡೆ ಮಲ್ತೊಂದು ತುಷ್ಟೀಕರಣ ರಾಜಕೀಯ ಮಲ್ಪನವು ಹಾಳು ಸಂಗತಿ. ಮಸೂದೆ ಪಾಸ್ ಮಲ್ಪರೆ ಅವಕಾಶ ಕೊರ್ಪು ಜಾಂದ ಪನ್ಪುನ ಕಾರಣವು ಬಿಜೆಪಿ ಶಾಸಕರನ್ನು ಅಮಾನತು ಮಲ್ತದನೆಂದು ದಿನೇಶ್ ಪುತ್ರನ್ ಈವ್ರ ತೋಜಾಯರು. ಜಿಲ್ಲಾ ಬಿಜೆಪಿ ಒತ್ತು ಗುರುಕಾರ್ಯರು ಸುನೀಲ್ ಆಳ್ವಾ, ರಂಜಿತ್ ಪೂಜಾರಿ ತೋಡಾರ್ ಸುದ್ದಿ ಕೊಟ್ಟೊಡಿದ್ದರು. ಸಭಾ ಅಧ್ಯಕ್ಷರಾದಂತವರು ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡ ನಂತರ ಯಾವ ಪಕ್ಷದಿಂದ ಆಯ್ಕೆಯಾದರೂ ಕೂಡ ಅವರು ಎಲ್ಲ ಶಾಸಕರನ್ನು ಸಮಾನತೆಯಲ್ಲಿ ನೋಡಬೇಕು, ಕಾನೂನಾತ್ಮಕವಾಗಿ ಅವರಿಗೆ ಎಲ್ಲ ಸೂಚನೆಗಳನ್ನು ಕೊಡಬೇಕು, ಎಲ್ಲರನ್ನು ಸಮಾನತೆಯಲ್ಲಿ ನೋಡಬೇಕು. ಆದರೆ ಈಗಿನ ಸಭಾಧ್ಯಕ್ಷರು ಮುಖ್ಯಮಂತ್ರಿಯ ಏನು ಆದೇಶ ಇದೆ ಆ ಪ್ರಕಾರ ನಡೆದುಕೊಂಡು ಹೋಗ್ತಾರೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇದು ಖಂಡನೀಯ. ಖಂಡಿತವಾಗಿಯೂ ಇಂಥ ಘಟನೆ ಇನ್ನು ಮುಂದೆ ನಡೆಯಬಾರದು. ನಮ್ಮ ಕ್ಷೇತ್ರದ ಶಾಸಕರ ಪರವಾಗಿ ಕ್ಷೇತ್ರದ ಜನರು, ಮತದಾರರು ಎಲ್ಲ ಅವರೊಟ್ಟಿಗೆ ಇದ್ದೇವೆ. ನಮ್ಮ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಮಾತಾಡ್ತಿರುವಂಥದ್ದು ಸಹಿಸಲಿಕ್ಕೆ ಆಗದೆ ಅವರು ಈ ತರದ ಒಂದು ಆದೇಶವನ್ನು ಮಾಡಿದ್ದಾರೆ. ಖಂಡಿತವಾಗಿ ಆ ಆದೇಶವನ್ನು ಹಿಂಪಡೆಯಿರಿ. ಇಲ್ಲಂತಾದ್ರೆ ಮುಂದಿನ ಚುನಾವಣೆಯಲ್ಲಿ ಮುಂದಿನ ದಿನ ರಾಜ್ಯದ ಜನತೆ, ಅದೇ ರೀತಿ ಮೂಡುಬಿದಿರೆ ಕ್ಷೇತ್ರದ ಜನತೆ ನಿಮಗೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ಸಿನ ನಾನು ನಾಯಕರುಗಳಿಗೆ, ಅದೇ ರೀತಿ ಸಭಾಧ್ಯಕ್ಷರಿಗೆ ಈ ಪತ್ರಿಕಾಗೋಷ್ಠಿ ಮುಖೇನ ನಾನು ಅವರಿಗೆ ತಿಳಿಯಪಡಿಸಿದ್ದೇನೆ. ಐತಾರ ಯುಗಾದಿ ಚಾಂದ್ರಮಾನ ಶ್ರೀ ವಿಶ್ವಾವಸು ಹೊಸ ಸಂವತ್ಸರದ ಸುರುವಾಪುನ ದಿನ ಆದುಂಡು. ಯುಗಾದಿ ಪರ್ವ ನಾಡ್ದು ಮಾತಾ ಜನಕು ಎಡ್ಡೆ ಮಲ್ಪಡುಂದು ಎಡ್ಡೆಪ್ಪನು ಬಯಕುನ ಪೊಯ್ಯೆ ಕಲಾಕೃತಿನ ಸ್ಯಾಂಡ್ ಥೀಮ್ ಒಡಿಪುದ ಕಲಾವಿದರು ಕೋಟೇಶ್ವರ ಪರ ಆರ್ವೇದ ಬಾಕಿಲ್ಡು ಬುಡ್ಪಾದರು. ಸ್ಯಾಂಡ್ ಥೀಮ್ ಒಡಿಪುದ ಕಲಾವಿದರು ಚಾಂದ್ರಮಾನ ಯುಗಾದಿ ನಾಡ್ದ ಮಾತಾ ಜನಕ್ಲೆಗೆ ಎಡ್ಡೆ ಮಲ್ಪಡಂದು ಎಡ್ಡೆಪ್ಪು ಬಯಕದು ಪೊಯ್ಯೆಡು ಕಲಾಕೃತಿ ಮಲ್ತದು ಗುಮನ ಒಯ್ತದೇರು. ಐತಾರ ಚಾಂದ್ರಮಾನ ಯುಗಾದಿದ ದಿನ ಆದಿತ್ತದು. ಚಾಂದ್ರಮಾನ ಪ್ರಕಾರ ಆನಿ ವಿಶ್ವಾವಸು ಸಂವತ್ಸರ ಸುರುವಾಪುಂಡು. ಸ್ಯಾಂಡ್ ಥೀಮ್ ಒಡಿಪುದ ಕಲಾವಿದರೈನ ಹರೀಶ್ ಸಾಗ, ಸಂತೋಷ್ ಭಟ್ ಹಾಲಾಡಿ ಬೊಕ ಉಜ್ವಲ್ ನೆಟ್ಟೆ ಕೋಟೇಶ್ವರದ ಪರ ಅರುವೆ ಕಡಲ ಬರಿಟ್ ಪೊಯ್ಯೆಡು ಶಿಲ್ಪಕಲೆ ತಂಚ ಮೂಡಾದೆರು. ತೋರಣದೊಟ್ಟುಗೂ ಇಲ್ಲಲ್ದ ಗೋಡೆ ಮರತ ಕಳಸೆಡು ದಿಂಜಾದಿನ ಅರಿಯಾಣುಡು ಕೈಬೇವು ಬೆಲ್ಲ ಕುಕ್ಕು ತಾರಾಯಿ ಬೊಂಡದ ಕೈಲದೊಟ್ಟುಗು ಈ ಕಲಾಕೃತಿ ಯುಗಾದಿ ಹಬ್ಬದ ಶುಭಾಶಯಗಳು ಪನ್ಪುನ ಪುದರ್ದ ಒಟ್ಟುಗು ಪೊರ್ಲುಡು ಮೂಡಿದು ಬಾಯ್ತನು. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಋಷಿಕೇಶ ಪೀಠ ಶ್ರೀ ಪಲಿಮಾರು ಮಠದ ಅಂಗಸಂಸ್ಥೆ ಆಯ್ನ ಕಾವೂರು ಶ್ರೀ ಗುರು ರಾಘವೇಂದ್ರ ಮಠ ಟು ಶನಿವಾರದಾನಿ ಶನಿ ಶಾಂತಿ ಹೋಮ ನಡೆತಂಡು ಐತ ಒಂಜಾತು ಪೊರ್ಲು ನಿಕ್ಲೆಗಾದ. ಓಂ
ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಋಷಿಕೇಶ ಪೀಠ ಶ್ರೀ ಪಲಿಮಾರು ಮಠದ ಅಂಗಸಂಸ್ಥೆ ಆಯ್ನ ಕಾವೂರು ಶ್ರೀ ಗುರು ರಾಘವೇಂದ್ರ ಮಠಟು ಉಂದುವೆ ಬರ್ಪಿನ ಏಪ್ರಿಲ್ 13 ಇರುವ ತಾರೀಕು ಮುಟ ಲೋಕ ಕಲ್ಯಾಣಾರ್ಥವಾದ ಋಕ್ ಸಂಹಿತ ಯಾಗ ಅಂಚನೆ ಪಲಿಮಾರು ಮಠದ ಶ್ರೀ ಶ್ರೀ ವಿದ್ಯಾಧೀಶ ಶ್ರೀಪಾದರು ಅಂಚನೆ ಶ್ರೀ ಶ್ರೀ ವಿದ್ಯರಾಜೇಶ್ವರ ಶ್ರೀಪಾದರೆಡ್ದು ಶ್ರೀಮದ್ ಅಚ್ಪತಾಜಿ ಭಾಗವತ ಮಹಾಪುರಾಣದ ಪ್ರವಚನ ಬಯ್ಯ ಐನರೆಡ್ದು 7 ಗಂಟೆ ಮುಟ ನಡಪುಂಡು ಅಂಚನೆ ಬಯ್ಯ 4 ಗಂಟೆ 5 ಮುಟ ಭಜನಾ ಸಂಕೀರ್ತನೆ ಅಂಚನೆ ಏಪ್ರಿಲ್ ಇರುವ 5 ಮಧ್ಯಾಹ್ನ ಮಹಾ ಅನ್ನದಾನ ನಡಪುಂಡು ಭಕ್ತಾದಿಲು ಮಾತಿರ್ಲಾ ಭಾಗವಹಿಸಿದು ತನುಮನ ದಾನೊಡ್ದು ಸಹಕಾರ ಮಲ್ತದು ದೇವರನ ಕೃಪೆಗೆ ಸಂದೊಡು ಪಂಡದು ವ್ಯವಸ್ಥಾಪಕರು ಶ್ರೀ ಗುರು ರಾಘವೇಂದ್ರ ಮಠ ಕಾವೂರು ಮಕ್ಕಳು ಭಿನ್ನಾಯ್ತೊಂದೆರು ಇಡೆಗು ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲು.